ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳುಕೂಟ ಉಡುಪಿ ರಿಜಿಸ್ಟರ್ಡ್ ಮತ್ತು ಉಡುಪಿ ಎಸ್ಎಂಎಸ್ ಕಾಲೇಜು ಬ್ರಹ್ಮಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ಜನತೆಯಲ್ಲಿ ತುಳು ಸಂಸ್ಕೃತಿಯ ಆಸಕ್ತಿ ತಿಳಿಸಲು ತುಳು ಮೀನತನ ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಯು ಎಸ್ಎಂಎಸ್ ಕಾಲೇಜಿನ ಬಿವಿ ಶೆಟ್ಟಿ ಆಡಿಟೋರಿಯಂನಲ್ಲಿ ಜರುಗಿತು. ಉದ್ಘಾಟನಾ ಸಮಾರಂಭದಲ್ಲಿ ಒಎಸ್ಸಿ ಎಜುಕೇಷನ್ ಸೊಸೈಟಿ ಬ್ರಹ್ಮಾವರದ ಅಧ್ಯಕ್ಷರಾದ ರೆವರೆಂಡ್ ಫಾದರ್ ಎಲ್ಡೋ ಎಂಪೌಲ್ ದೀಪ ಬೆಳಗಿಸಿ ಹಾಗೂ ಅಕ್ಕಿಮುಡಿಯನ್ನು ತೆರೆದು ಕಳಸೆಗೆ ಅಕ್ಕಿಯನ್ನು ಬೀಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಸ್ಕೃತಿ ಮತ್ತು ಭಾಷೆಯ ಸಂಬಂಧಗಳನ್ನು ತೆರೆದಿಟ್ಟು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಳುಕೂಟ ಉಡುಪಿ ಅಧ್ಯಕ್ಷರಾದ ವಿಜಿ ಶೆಟ್ಟಿಯವರು ವಹಿಸಿದರು. ಅತಿಥಿಗಳಾಗಿ ಒಎಸ್ಸಿ ಎಜುಕೇಷನಲ್ ಸೊಸೈಟಿ ಬ್ರಹ್ಮಾವರ ಪ್ರಧಾನ ಕಾರ್ಯದರ್ಶಿಯಾದ ಅನಿಲ್ ರಾಡ್ರಿಗಸ್, ತುಳುಕೂಟ ಉಡುಪಿಯ ಗೌರವಾಧ್ಯಕ್ಷರಾದ ಜೈಕರ್ ಶೆಟ್ಟಿ ಇಂದ್ರಾಳಿ, ಸಂಘಟಕ ಗಣೇಶ್ ರೈ ಉಪಸ್ಥಿತರಿದ್ದರು.